ಇಂದ್ರಳಿಯಲ್ಲಿ ನೂತನ ನೃತ್ಯ ಸಂಸ್ಥೆ ಕಲಾಮಯ ಹೇಮಂತ್ ಮತ್ತು ಅವರ ತಂಡದ ಸದಸ್ಯರ ಸಹಯೋಗದಲ್ಲಿ ಆರಂಭವಾಗಿದ್ದು, ಸಂಸ್ಥೆಯ ಉದ್ಘಾಟನಾ ಸಮಾರಂಭದಲ್ಲಿ ತಲ್ಲೂರು ಶಿವರಾಮ್ ಶೆಟ್ಟಿ, ಜಯಕರ ಶೆಟ್ಟಿ ಇಂದ್ರಾಳಿ, ಎಂ ಪದ್ಮಾವತಿ, ಶಂಕರದಾಸ್, ಯಶ್ಪಾಲ್ ಸುವರ್ಣ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತಂಡದ ಸದಸ್ಯರಿಂದ ನೃತ್ಯ ಪ್ರದರ್ಶನ ಮಾಡಲಾಯಿತು. ಈ ಸಂಸ್ಥೆಯಲ್ಲಿ ಜಾನಪದ ನೃತ್ಯಕ್ಕೆ ಒತ್ತು ಕೊಡಲಾಗಿದೆ. ಹಾಗೆ ಈ ಪಂಚದುರ್ಗ ಪರಮೇಶ್ವರಿ ಅನುಗ್ರಹ ಇದೆ. ಎಲ್ಲಿ ಶ್ರದ್ಧೆ ಯಾವುದಕ್ಕೂ ಹಾಗೆ ತಂಡದ ಶರ್ಮಾ ಇವರು ಜಯಕರ್ ಬೈಲೂರು ಅವರಿಗೆ